ಗಂಡನಿಂದ ಜೊತೆಯಾಗಿ ಜೀವನ ಮಾಡ್ತಾರೆ ಅಂತ ಒಂದು ಭಾಗ್ಯ ವಿಶೇಷ. 14 ವರ್ಷಗಳ ವನವಾಸದ ಕಾಲದಲ್ಲಿ ತನ್ನ ಅಣ್ಣ ಮತ್ತು ಅತ್ತಿಗೆ ಏಕಾಂತಕ್ಕೆ ತೊಂದರೆ ಆಗಬಾರದು ಅಣ್ಣನ ಅತ್ತಿಗೆಲ್ಲ ಸುಮಾರು ಪಾತ್ರಗಳಲ್ಲಿ ಅಂಡ ರಾಮನ ಸೀತೆಯ ಪಾತ್ರಗಳೇ ಹೆಚ್ಚಾಗಿದೆ. ಏನಿಲ್ಲ ಅಂತ ಐದಕ್ಕೆ ಕಣ್ಣಿನ ನೋಟದಲ್ಲಿ ಮನದ ಇಂಗಿತವನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಗಂಡು ಬೆಳೆಸಿಕೊಳ್ಳಬೇಕು. ಗಂಡನ ಮುಖಭಾವವನ್ನು ಗಮನಿಸಿದಾಗ ಗಂಡನಿಗೆ ಅರ್ಥ ಆಗಬೇಕು. ಅಲ್ಲಿ ಮೌನ ಅಂತ ಒಂದು ದೀರ್ಘಕಾಲದ ತಪಸ್ಸಿಗೆ ಸಮಾನ. ಅದು ದೇವರಿಗೆ ಒಳ್ಳೆಯ ಗೃಹಸ್ಥಾಶ್ರಮದಿಂದ ವಾನಪ್ರಸ್ಥಕ್ಕೆ ನಡುವೆ ಒಂದು ಬಂಧ. ಅಂತಹ ಒಂದು ದಂಪತಿಗಳು ವೇದಿಕೆಯವರಿಗೆ ಒಂದು ಚಪ್ಪಾಳೆಯ ಸ್ಫೂರ್ತಿಗೊಳ್ಳೆಂದು ಹೇಳಿಕೊಂಡು ನಾವು ಕಾರ್ಯಕ್ರಮದಲ್ಲಿ ವಿವರಿಸ್ತಾ ಇದ್ದೇವೆ. ರಥಸಪ್ತಮಿ ಚಿತ್ರದ ತಾಯಿಯನ್ನ ಗುರುವರಿಗೆ ಮುಂದೆ ವೇದಿಕೆ ಜಗದೀಶಾಚಾರ್ಯ ಪ್ರಶ್ನೆ video balcony.
ಸಂಪತ್ತು ಇಲ್ಲದೆಯೂ ಸಂಪೂರ್ಣವನ್ನು ಪಡ್ಬೋದು. ಆದರೆ ಅದರ ಜೊತೆಗೆ ಸಂಪತ್ತು ಸೇರಿಕೊಂಡಾಗಿ ಇಂಥ ಕಾರ್ಯಕ್ರಮವನ್ನು ಕಳೆದುಕೊಳ್ಳಲು ಸಾಧ್ಯ. ಇದಕ್ಕೆ ಮನೆಯಲ್ಲಿ ದೊಡ್ಡಬೇಕಾಗಿದೆ. ವಿಶಾಲವಾದ ಹೃದಯದಲ್ಲಿ ತಮ್ಮ ವೈಯಕ್ತಿಕ ಜೀವನವನ್ನು ಸಂಸ್ಥೆಯ ಜೊತೆ ಹೊಂದಾಣಿಕೆ ಮಾಡಿಕೊಂಡು ತಮ್ಮ ಜೊತೆ ಇದ್ದವರನ್ನೆಲ್ಲ ಸೇರಿಸಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ಮಾಡಿ 16 ಜನ ಊಟ ಮಾಡಿ ಹೋಗಬೇಕು ಅಂತ ಕಾಣುವ ಭಾವನೆ ಹೃದಯ ವಯಸ್ಸಾಗುತ್ತದೆ. ಈ ನಿಟ್ಟಿನಲ್ಲಿ ಮಧ್ಯಮ ವರ್ಗದ ಜನರ ಜೀವನವನ್ನು ಆಧಾರವಾಗಿಟ್ಟುಕೊಂಡು ರಚಿತವಾದಂತಹ ಪ್ರೀತಿಯನ್ನು